ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆದ ಇವರ ಎಕ್ಸ್ಪರ್ಟ್ ಸಂಸ್ಥೆ ಬಿಡ್ಸೆರೆಗೆ ಉಮೇದು ಕುರ್ಪನೆತ ಒಟ್ಟುಗು ಎಡ್ಡೆ ಗುಣಮಟ್ಟದ ಬರವು ಕಲ್ಪಾವೊಂದು ಕಲ್ಪುನಕ್ಲನ ಬದುಕು ಕಟ್ಟುನ ಸಂಸ್ಥೆ ಅದು ಗುರ್ತ ಮಲ್ತೊಂದುಂಡೊಂದು ಪ್ರೊಫೆಸರ್ ಬಿ ರಾಜಗೋಪಾಲ ಭಟ್ ಪಂತೆರ ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಬರವು ಕಲ್ಪಾವನಕ್ಲನ ದಿನಾಚರಣೆ ಉದಿಪನ ಮಲ್ತದ ಆರು ಪಾತಿರಿಯರು ಕುಡ್ಲ ಕುಡಿಯಾಲ ಬೈಲ್ದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಅಂಗಾರ ಬರವು ಕಲ್ಪವನಕ್ಲ ದಿನಾಚರಣೆದ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ ಬರವು ಕಲ್ಪನಕ್ಲ ಸಂಘದ ಗುರುಕಾರ್ಯರು ಚಂದಿರ ಭಟ್ ಎತ್ಕೊಂಡಿರ ರಸಾಯನಶಾಸ್ತ್ರ ಪ್ರಾಧ್ಯಾಪಕರು ಪ್ರೊಫೆಸರ್ ಬಿ ರಾಜಗೋಪಾಲ ಭಟ್ ಕಾರ್ಯಕ್ರಮ ಉದಿಪನ ಮಲ್ತೆರ ರಾಜಗೋಪಾಲ ಭಟ್ ಪಾತಿರ್ದು ಬರವು ಕಲ್ಪವನಕ್ಲು ಬುಡಂದ ಪ್ರಯತ್ನ ಮಲ್ತದ ಗೆಲ್ಮೆದ ಸಾಧಿಪತ್ತಡು ಎಕ್ಸ್ಪರ್ಟ್ ಬಜಿ ಬರವು ಸಂಸ್ಥೆ ಬಿಡ್ಸರೆಗೆ ಉಮೇದು ಕುರ್ಪನೆತ ಒಟ್ಟುಗು ಎಡ್ಡೆ ಗುಣಮಟ್ಟದ ಬರವು ಕಲ್ಪವೊಂದು ಕಲ್ಪನಕ್ಲ ಬದುಕು ಕಟ್ಟುನ ಸಂಸ್ಥೆ ಆದ ಗುರ್ತ ಮತ್ತೊಂದು ಪಂಡೆರ Their resilience on maintaining the highest standards has set the foundation for excellence. That we all benefited from them today. Your leadership and the guidance have not only shaped the institution but have also inspired all of us who have had the privilege of being a part of this remarkable journey. Your unwavering support for our teachers, administrative staff and students is a testament to your deep-rooted commitment to fostering an environment where each individual can thrive. ಎಕ್ಸ್ಪರ್ಟ್ ಬರೋ ಸಂಸ್ಥೆದ ಒತ್ತು ಗುರುಕಾರ್ದೆ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಪಾತೆಡ್ದ ಒಂದು ಒಂಜಿ ದಿನತ ಆಚರಣೆಗೆ ಮಾತ್ರ ಉಪ್ಪುನ ದಿನ ಆಯ್ರಬಲ್ಲಿ ನಿಚ್ಚಲ ಬರೋ ಕಲ್ಪನಕ್ಲಿಗೆ ಮರ್ಯಾದೆ ಕುರೊಂದು ಅಕ್ಲೆನ ಬಗೆಟ್ಲ ಗುಮ್ಮನ ಉಪ್ಪಡೊಂದು ಪಂಡೆರ. But the same thing at your teacher to come here at 9 o'clock, probably she must have got up at 5 o'clock, cook for morning breakfast and afternoon lunch for the family, sweep, mop, washing machine, dry the clothes. What all house chores she must have done. Or even for that matter, I'm not telling she, even he. Why not? If we're at home, if both are working, even the male partner has to help them in the work. That is the new life. ಪ್ರೊಫೆಸರ್ ರಾಜಗೋಪಾಲ್ ಭಟ್ರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಬರವು ಕಲ್ಪನಕ್ಲು ಬರವು ಕಲ್ಪವನ ಮಾತ್ರೆಗ್ಲ ಗುರು ವಂದನೆ ಸಂದಾಯಿತ ಮಲ್ತೆರ ಸಂಸ್ಥೆದ ಗುರುಕಾರ್ಯರ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಗುರುಕಾರ್ಮಿದ ಪಾತೆರ ಪಂಡದ ಗುರುಕುಲು ಬರವು ಕಲ್ಪನಕ್ಲ ಒಟ್ಟುಗೆ ಇತ್ತಂಡ ದೇವರ ಮೆಚ್ಚುವೇರ ಅಂಡ ಗುರುಕುಲು ಮುನ್ನಿಂಡ ದೇವೇರ್ಲ ಮೆಚ್ಚುಜೆರ ಬರವು ಕಲ್ಪವನಕ್ಲು ಪ್ರಾಮಾಣಿಕತೆ ದುಂಬು ಪೊಂಡ ಗುರುಕುಲೆಗ್ಲ ಸಂತೋಷಾಪನೊಂದು ಪಂಡೆರ. Good teacher, a real teacher will guide you so that you can overcome or you can get rid of that particular anger by the God. Hara munidare guru kaiva. But in continuation of that, guru munidare hara kayalara. Guru munidare hara kayalara. If the teacher becomes angry on you, even God cannot save you. Moral of the story is, you need to be focused, you need to be dedicated, you need to be determined, and you need to be hardworking, then every teacher will become happy for you. ಎಕ್ಸ್ಪರ್ಟ್ ಸಂಸ್ಥೆದ ಐಟಿ ನಿರ್ದೇಶಕರು ಅಂಕುಶ್ ಎನ್ ನಾಯಕ್, ಆರ್ಕಿಟೆಕ್ಟ್ ದೀಪಿಕಾ ಎ ನಾಯಕ್, ಪ್ರಿನ್ಸಿಪಾಲರು ಪ್ರೊಫೆಸರ್ ರಾಮಚಂದ್ರ ಭಟ್, ವಿನಯ ಕುಮಾರ್ ಬಿ, ಉಪನ್ಯಾಸಕರು ಕರುಣಾಕರ್ ಬಳ್ಕೂರು, ಕಲ್ಪನಕ್ಲ ಸಂಘದ ಕಾರ್ಯಂತರ ಆದಿತ್ಯ ಕಾರ್ಯಕ್ರಮಟಿದ್ದರ ದಿಶಾ ಆಚಾರ್ಯ ಬಕ ಪ್ರದ್ಯುನ್ನ ಕಾರ್ಯಕ್ರಮ ಸುಧಾರ್ತೆರ ಬರವು ಕಲ್ಪವನಕ್ಲು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾದು ಕೊರಿಯರ ಹಿಂದಿ ವಿಭಾಗದ ಮುಖ್ಯಸ್ಥರ ಪ್ರಮೋದ್ ಕಿಣಿ ಸಾಂಸ್ಕೃತಿಕ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ಬಜ್ಜೆ ಕಂಡುನ ಇರುವೆರೆಗೆ ಜನಕ್ಲೆ ಪಥದ ಪೆಟ್ಟುಪಾಡಿನ ಸಂಗತಿ ಬಂಟ್ವಾಳ ತಾಲೂಕು ಮಣಿನಾಲ್ಕೂರು ಗ್ರಾಮ ಹಂಡೀರ್ದ ತೋಟುಡು ನಡತದಂಡು. ಬಜ್ಜೆ ಕಂಡುನ ಇರುವೆರೆಗೆ ಜನಕ್ಲೆ ಪಥದ ಪೆಟ್ಟುಪಾಡಿನ ಸಂಗತಿ ಬಂಟ್ವಾಳ ತಾಲೂಕು ಮಣಿನಾಲ್ಕೂರು ಗ್ರಾಮ ಹಂಡೀರ್ದ ತೋಟೋಡು ನಡತದಂಡ ಕರಿನ ಕೆಲವು ದಿನದ್ದು ಮುಲ್ಪದ ಬಜ್ಜೆ ತೋಟೋಡ್ದು ಬಜ್ಜೆ ಕಂಡೊಂದಿತ್ತದ ಈ ಬಗೆಟ್ ಬೆನ್ನಿದಕ್ಲು ಕಲ್ವನ್ ಪತ್ಯರ ಕಾತುಕೊಲುದಿತ್ತೆರ ಸೋಮವಾರ ರಾತ್ರಿ ಕಲ್ವೆರಿರುವೆರ ಕಂಡು ಕಳುವ ಚಾತುರ್ಪುಗ ಕೈಪಾಡ್ನಾಗ
ತೋಟದಕ್ಲನ ಕೈಗೆ ತಿಕ್ಕಲ್ದು ಬಿಡ್ದೇರ ಅಕ್ಲನ ವಿಚಾರ್ತದ ಕಂಬಗು ಕಟ್ಟುಪಾಡ್ದು ಸಮಾಪಿಟ್ಟು ಪಾಡ್ದೇರ ಐತ ವಿಡಿಯೋ ಸಾಮಾಜಿಕ ಜಾಲತಾಣೋಡು ಸುದ್ದಿ ಆತಂಡು ಇರುವೆರ್ಲ ಊರ್ದಕ್ಲೊಂದು ಎನ್ನದಿತ್ತದ ಸರಿಯಾದ ತೆರೆದು ಬೈದಜಿ ಈ ಬಗೆಟ್ ಪೊಲೀಸ್ ಸ್ಟೇಷನ್ಗೆ ದಾಲ ದೂರು ಬೈದಜೆಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹರೀಶ್ ತಿರುಪಾದೇರ. ಜೈಲು ಓದ್ತಾರೆ ಈ ವರ್ಷ ಇಯರ್ನ ಮತ್ತೆ ಕಂಡಿದ್ದಾರೆ ಇನ್ನೇನು ಮಾಡ್ತಾರೆ ಇತರ ಹತ್ರ ಓಡಿ ಹೋಗಿ ನಿಗಲು 1 ಗಂಟೆ ರಾತ್ರಿ ಓಡಿ ಹೋಗಿ ಇದು ಗಂಟೆ ಎತ್ತು ಇನ್ನ ಬದಲನ ಇನ್ನ ಸಸಿ ಮೇನ ಬದಲ ಅನ ಕೈ ನಾ ಎಂಜೋಲ ಮನೆ ಇನ್ನ ಬದಲನ ಕಂಟ್ರೋ ಬಜಿ ಓಕೆ ಕಂಡಿರ ಹೋಗಂದೇನೆ ಬರ್ತನೆ ಮೂಲ ಪುನಃ ನಿನ್ನ ಇಲ್ಲದ ಬರ್ತಂತಾನೆ ನಿನ್ನ ಬೇಲೆ ನಿಗಲಿಗೆ ನಿನ್ನ ಇಲ್ಲದ ಬರ್ತಂತಾನೆ ಯಾ ಬತ್ತನಾತಿ ರೇಷನ್ ಕಾರ್ಡ್ ತಿದ್ದರೆ ಅರ್ಜಿ ಸಂದಾವನ ತಾರೀಖನ್ನು ಜಿಲ್ಲಾವಾರು ಬದಲ್ತದ ತೆನಸ ಇಲಾಖೆ ಆದೇಶ ಪಿದಡ್ಪಾದಂಡ. ರೇಷನ್ ಕಾರ್ಡ್ ತಿದ್ದರೆ ಅರ್ಜಿ ಸಂದಾವನ ತಾರೀಖನ್ನು ಜಿಲ್ಲಾವಾರು ಬದಲ್ತದ ತೆನಸ ಇಲಾಖೆ ಆದೇಶ ಪಿದಡ್ಪಾದಂಡ. ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಜಿಲ್ಲೆಲೆಡ್ ಸೆಪ್ಟೆಂಬರ್ 12 ಸೆಪ್ಟೆಂಬರ್ 14 ಮುಟ್ಟ ಕಾಂಡೆ 10 ಬಯ್ಯ ಆಜು ಮುಟ್ಟ ಅರ್ಜಿ ಕೊರಿಯರ ಅವಕಾಶ ಮಲ್ತು ಕೊಡ್ತುಂಡು. ಈ ತುಂಬು ಸೆಪ್ಟೆಂಬರ್ 1 10 ಮುಟ್ಟ ರೇಷನ್ ಕಾರ್ಡ್ ತಿದ್ದರೆ ನಿಘಂಟು ಮಲ್ತಿದ್ದೇನೆ ಆದೇಶನ ಇಲಾಖೆ ಪಿರದೈದಂಡ. ರೇಷನ್ ಕಾರ್ಡ್ ತಿದ್ದು ನೀಕ ಬಾರಿ ಅರ್ಜಿಲು ಬರೆಂದುಪ್ಪು ನೀಡ್ದವರ ತೆನಸ ಇಲಾಖೆದ ಸರ್ವರ್ಡ್ ಸಮಸ್ಯೆ ತೋಜಿದಂಡು. ಈ ಸಮಸ್ಯೆ ಸರಿ ಮಲ್ಪು ನೀಡ್ದವರ ಇಲಾಖೆ ಇತ್ತೆ ಜಿಲ್ಲಾವಾರ್ ತಾರೀಖಿನ ನಿಘಂಟು ಮಲ್ತದಂಡು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ನಿಲೆಟ್ ಎನ್ಮೂರ್ತು 16 ಮಟ್ಟದ ಜೋಕ್ಲೆಗ್ ಯುಜೀನಿಯಸ್ 2023 ಪನ್ಪನ ರಾಷ್ಟ್ರ ಮಟ್ಟದ ಸಾಮಾನ್ಯ ಜ್ಞಾನ ಜಾಗೃತಿ ಕ್ವಿಜ್ ಪಂತನು ಬುಧವಾರ ದೇಶದ 32 ನಗರಲೆಡ್ ನಡಪಾಂಡು. ಕುಡ್ಲಡು ಪಾಂಡೇಶ್ವರದ ಯೂನಿಯನ್ ಬ್ಯಾಂಕ್ ಕೇಂದ್ರ ಆಫೀಸ್ದ ಸಭಾಂಗಣೋಡು ಈ ಕಾರ್ಯಕ್ರಮ ನಡೆತಂಡು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ನಿಲೆಟ್ ಎನ್ಮೂರ್ದು 16 ಮಟ್ಟದ ಜೋಕ್ಲೆಗ್ ಯುಜೀನಿಯಸ್ 2023 ಪನ್ಪನ ರಾಷ್ಟ್ರಮಟ್ಟದ ಸಾಮಾನ್ಯ ಜ್ಞಾನ ಜಾಗೃತಿ ಕ್ವಿಜ್ ಪಂತನು ಬುಧವಾರ ದೇಶದ 32 ನಗರಲೆಡ್ ನಡಪಾಂಡು. ಕುಡ್ಲ ಪಾಂಡೇಶ್ವರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಆಫೀಸ್ದ ಸಭಾಂಗಣೋಡು ನಡಪಾಯಿನ ಕ್ವಿಜ್ಡ್ ದಕ್ಷಿಣ ಕನ್ನಡ ಉಡುಪು ಕೇರಳ ಕಾಸರಗೋಡು ಕಣ್ಣೂರು ಕೋಜಿಕೋಡು ವಯನಾಡು ಜಿಲ್ಲೆಲೆನ ಜೋಕುಲು ಪಂತೊಡು ಪಾಲ್ದಿತ್ತೊಂಡೆರ. ಪ್ರಿಲಿಮಿನರಿ ಸುತ್ತದ ಬೊಕ್ಕ ಒಂಜಿ ಹಂತದ ಫೈನಲ್ ಪಂತ ಬುಧವಾರ ನಡತಂಡು. ಪ್ರಿಲಿಮಿನರಿ ಸುತ್ತುಡು ಗೆಂದಿನ ಆಜಿಕೋಟಲೆಗೆ ಒಂಜಿ ಹಂತದ ಕೀರಿದ ಪಂತೊಡು ಪಾಲ್ದಿತ್ತೊನೆರೆ ಅವಕಾಶ ಮಲ್ತುಕೊಂಡು. ಇಂದೆಟ್ ಗೆಂದಿನ ಕೂಟದಕ್ಲು ಬೊಂಬಾಯಿಡ್ ನವೆಂಬರ್ ನಡಪನ ಸೆಮಿಫೈನಲ್ ಬೊಕ ಗ್ರ್ಯಾಂಡ್ ಫೈನಲ್ ಪಾಲ್ದಿತ್ತೊನೆರೆ ಸಂದ್ವೇರ. ಗ್ರ್ಯಾಂಡ್ ಫೈನಲ್ ಗೆಂದಿನ ಕೂಟಕ್ಕೆ 1 ಲಕ್ಷ ರೂಪಾಯಿ ಕಾಸು ಬೊಕ ಟ್ರೋಫಿ ರೆಡ್ಡನೆಲ್ ಬೊಕ ಮೂಜನೆ ರನ್ನರ್ ಆಫ್ ಕೂಟಲೆಗೆ 25,000 ರೂಪಾಯಿ ಬೊಕ ಟ್ರೋಫಿ ಸರ್ಟಿಫಿಕೇಟ್ಲೆನ್ ಇನಾಮಾದು ಕೊರ್ಪೆರ. ಕುಡ್ಲಾಡ್ ನಡತಿನ ಪಂತೊಡು ಗೆಂದಿನ ಕೂಟಲೆಗೆ ನಗರ ಮಟ್ಟದ ಟ್ರೋಫಿ ಬೊಕ ಸರ್ಟಿಫಿಕೇಟ್ಲೆನ್ ಕೊರಂಡು. ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಬೊಕ ಕೆಲಸದಕ್ಲು ಇತ್ತದ ಈ ಕಾರ್ಯಕ್ರಮನು ನಡಪಾದು ಕೊರಿಯರ. That is Union Muskan, and in that you can have a RD facility for 10 years wherein you will get the insurance benefits also. Union Bank of India is doing so much for all, like students, teachers and all, and it is the responsibility of the bank to see that the young minds are the future citizens of the country, responsible citizens of the country, become responsible citizens of the country. ನಿಮ್ಮ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ನೀಡುವುದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಆಸಕ್ತಿಯಿಂದ ಪಾರ್ಟಿಸಿಪೇಟನ್ನು ಮಾಡಿ ಬಹುಮಾನ ಯಾರಿಗೆ ಬರಬೇಕು ಅನ್ನೋದನ್ನು ನಿಶ್ಚಯ ಮಾಡುವಂಥದ್ದು ಜಡ್ಜಸ್ ಇರ್ತಾರೆ. ಆದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ನಿಮಗೆ ಒಂದು ಸುವರ್ಣ ಅವಕಾಶವಾಗಿರುವಂಥದ್ದು. Other than what Arjun is thinking, so your goal is this shield, and always be prepared, have patience like Mohinder Singh Dhoni of Indian cricket captain, ex-Indian cricket captain, and come along with full of your energy. SKSSF ಕರ್ನಾಟಕ ಅಬುದಾಬಿ ಬೊಕ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಒಟ್ಟು ಸೇರಿಗೆಡ್ ಸಾರ್ವಜನಿಕ ನಿತ್ಯದಾನ ಶಿಬಿರ ಯುನೈಟೆಡ್ ಅರಬ್ ಎಮಿರೇಟ್ಸ್ UAEದ ಖಾಲಿದಿಯ ಬ್ಲಡ್ ಬ್ಯಾಂಕ್ ಅಬುದಾಬಿಡ್ ನಡತಂಡು.
SKSSF ಕರ್ನಾಟಕ ಅಬುದಾಬಿ ಬೊಕ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಒಟ್ಟು ಸೇರಿಗೆಡು ಸಾರ್ವಜನಿಕ ನೆತ್ತಿರ್ದಾನ ಶಿಬಿರ ಯುನೈಟೆಡ್ ಅರಬ್ ಎಮಿರೇಟ್ಸ್ UAEದ ಖಾಲಿದಿಯ ಬ್ಲಡ್ ಬ್ಯಾಂಕ್ ಅಬುದಾಬಿಡು ನಡತಂಡ ಯಹ್ಯಾ ಕುಡ್ಲಿಪೇಟೆ ಎತ್ಕೊಂಡರ ಶಿಬಿರಡು ಒಟ್ಟು 57 ಜನ ಪಾಲ್ದಿತ್ತೊಂದು ನೆತ್ತಿರ್ದಾನ ಮಲ್ತೆರ ಖಾಲಿದಿಯ ಬ್ಲಡ್ ಬ್ಯಾಂಕ್ ವೈದ್ಯಾಧಿಕಾರುಲು ಬೊಕ ಕೆಲಸದಕ್ಲು ಈ ಕಾರ್ಯೋಡಿತೊಂದು ನೆತ್ತೆರು ಒಟ್ಟು ಮಲ್ತೆರ ಬಯ್ಯಗ ನಡತಿನ ಸಭಾಲೇಸುಡು ಉಸ್ತಾದ್ ಶಹೀರ್ ಹುದವಿಯ ಕಾರ್ಯಕ್ರಮದ ಗುರ್ಕಾರ್ಮೆ ವಹಿಸುತ್ತಿದ್ದಾರೆ. ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ಅಬುದಾಬಿದ ಗುರ್ಕಾರ್ಯರ ಜನ ಮೊಹಮ್ಮದ್ ಅಲಿ ಉಚ್ಚಿಲ ಕಾರ್ಯಕ್ರಮ ಉದೀಪನ ಮಲ್ತದ ಸಂಸ್ಥೆದ ಕಾರ್ಯಗೂ ಮೆಚ್ಚುಗೆ ತೆರಿಪಾಯರ ಅಬುದಾಬಿ ಸುನ್ನಿ ಸೆಂಟರ್ ಗುರ್ಕಾರ್ಯರ ಅಸಯ್ಯದ್ ಅಬ್ದುಲ್ ರೆಹಮಾನ್ ತಂಗಳ್ ಸುರುತ್ತ ಪಾತೆರ ಪಂಡದ ನೆತ್ತೆರ್ದಾನ ಶಿಬಿರದ ಬಗೆಟ್ ಮೆಚ್ಚುಗೆದ ಪಾತೆರ ಪಂಡರ ಮಲ್ಲಪಿನ್ನರ ಬ್ಯಾರಿಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ UAEದ ಗುರ್ಕಾರ್ಯರ ಅಬ್ದುಲ್ಲಾ ಮಾದುಮೂಲೆ ಕಾರ್ಯಕ್ರಮ ಉದ್ದೇಶದ ಪಾತಿರಿಯರ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ವ್ಯವಸ್ಥಾಪಕರು ಸಿರಾಜುದ್ದೀನ್ ಪರ್ಲಡ್ಕ ನೆತ್ತಿರ್ದಾನದ ಮಹತ್ವ ಬಗ್ಗೆ ಶಿಬಿರದ ಬಗ್ಗೆ ಮಾಹಿತಿಯನ್ನು ಪಟ್ಟೊಂಡ್ಯರ SKSSF ಅಬುದಾಬಿ ಕರ್ನಾಟಕದ ಮರ್ಯಾದೆ ಗುರ್ಕಾರ್ಯರ ಹನೀಫ್ ಅರಿಯಮುಳ್ಳೆ ಸಂಸ್ಥೆ ಇಡಿಮುಟ್ಟ ನಡತುವತ್ತಿನ ಸಾದಿಬು ಕೈತ ಕಾರ್ಯಕ್ರಮಗಳ ಬಗೆಟ್ ಇವರ ಕೊರಿಯರ ಉಸ್ತಾದ್ ಶಹೀರ್ ಹುದವಿಯ ಗುರ್ಕಾರ್ಮೆದ ಪಾತ್ರ ಪಂಡ್ಯರ ಶಿಬಿರುಡು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಕಾರ್ಯತ್ವವನ್ನ ಶಾಫಿ ಮಾನೆ ಸಫ್ವಾನ್ ಕುರತ್ ಬೊಕ SKSSF ಅಬುದಾಬಿ ಕರ್ನಾಟಕದ ಶಾಫಿ ಪೆರುವಾಯಿ ಅಬುಬಕರ್ ಸಕಲೇಶ್ಪುರ ಬಶೀರ್ ಚೇರಂಬಾಣೆ ಬೊಕ್ಕ ಕಾರ್ಯಕರ್ತರು ಪಾಲ್ದಿತ್ತೊಂಡ್ಯರ SKSSF ಅಬುದಾಬಿ ಕರ್ನಾಟಕ ಸಮಿತಿದ ಒತ್ತುಗುರ್ಕಾರ್ಯರ ಹಾಫಿಲ್ ಝೈನ್ ಸಖಾಫಿ ಕಾರ್ಯಕ್ರಮ ಸುತ್ತಾಡ್ತಿರ ಕ್ಯಾಂಪನ್ನು ಸಂಘಟಿಸ್ತಾ ಅದರ ಹಿಂದೆ ಓಡಾಡುತ್ತಾ ಯಾವಾಗಲೂ ಹಲವಾರು ಸಲ ನನಗೆ ಆಹ್ವಾನ ಇತ್ತಿದ್ದರು. ನಾನು ಬಂದಿದ್ದೇನೆ ಸರ್ ಮೊದಲು. ಅದೇ ಪ್ರಕಾರ ಇನ್ನಿತರ ಸಂಘಟನೆಗಳು ಇಲ್ಲಿ ಆಯೋಜಿಸಿರುವಂತಹ ಬ್ಲಡ್ ಕ್ಯಾಂಪ್ಗೆ ಬಂದಿದ್ದೇನೆ. ಯಾಕಂದರೆ ರಕ್ತದಾನ ಅಂದರೆ ಒಂದು ಜೀವದಾನ. ಅದು ಒಂದು ರಕ್ತವು ಯಾವಾಗಲೂ ಒಬ್ಬ ಮನುಷ್ಯನ ಜೀವವನ್ನು ಉಳಿಸುವಂಥದ್ದು. ಅದಕ್ಕಿಂತ ದೊಡ್ಡ ಜಾನ ನನಗೆ ಕಾಣುವ ಹಾಗೆ ಜಗತ್ತಿನಲ್ಲಿ ಇಲ್ಲ. ಅಂತಹ ಒಂದು ಅತೀವ ದಾನವನ್ನು ನೀವು ಮಾಡ್ತಾ ಹೇಳ್ತಾರೆ. ಒಂದು ವರದಿ ಪ್ರಕಾರ 2022ರಲ್ಲಿ 40% ಡೋನರ್ಸ್ ಜಾಸ್ತಿ ಆಗಿದ್ದಾರೆ ಅಂತ 2021ಕ್ಕಿಂತ. ಅಂದರೆ ನಿಮ್ಮಂತಹ ಕಾರ್ಯಕ್ರಮಗಳಿಂದ ನೀವು ಬ್ಲಡ್ ಕಲೆಕ್ಟ್ ಮಾಡಿ ಕೊಡುವುದರಿಂದ ಹೆಚ್ಚು ರಕ್ತದಾನಿಗಳು ಮುಂದೆ ಬರ್ತಾರೆ, ರಕ್ತವನ್ನು ಉದಾರವಾಗಿ ಕೊಡ್ತಾರೆ. ಎಲ್ಲರಿಗೂ ಕೊಡಲಿಕ್ಕೆ ಆಗುವುದಿಲ್ಲ. 18 ವರ್ಷದಿಂದ 65 ವರ್ಷದ ಒಳಗಿನ പ്രായതവരാകിരಬೇಕು, ಅದು ಕೂಡ ಆರೋಗ್ಯವಂತರಾಗಿರಬೇಕು ಅಂತಂದ್ರಿಂದ പിന്നെ ഭാരതത്തിൽ പരിചയപ്പെടാനുള്ള അവസരമില്ല. അലഹംദുലില്ലാ ഇങ്ങനെയുള്ള കൂട്ടായ്മയിൽ തന്നെ പലപ്പോഴും പരസ്പരം പരിചയപ്പെടാനൊക്കെ അവസരം കിട്ടാറ്. അപ്പോൾ ഈ ബന്ധം നിലനിർത്തുന്നത് നിങ്ങൾ ചെയ്യുന്നത് വലിയ നല്ല കർമ്മമാണ് ചെയ്തിട്ടുള്ളത്. പിന്നെ ബർത്ത്ഡേക്കും സാധാരണ എല്ലാവരും ബർത്ത്ഡേക്കും കേക്ക് കൊടുക്കും. ഇത് നമ്മൾ അതിനൊക്കെ വ്യത്യസ്തമായിട്ട് വേറെ ആർക്കെങ്കിലും അവരുടെ വിഷപ്പെടുത്താൻ ಒಡಿಪುಡು ಮಧ್ವಾಚಾರ್ಯರು ತಾಪನೆ ಮಲ್ತದಿನ ಶ್ರೀಕೃಷ್ಣನ ಮಠ ಬೊಕ್ಕ ಸುತ್ತುಡೈಕ್ ಸಂಬಂಧಪಟ್ಟದ ಅಷ್ಟಮಠ ಉಪನೇರ್ದವರ ಒಡಿಪುದ ಶ್ರೀಕೃಷ್ಣ ಮಠ ಅಷ್ಟಮಿ ಬೊಕ್ಕ ವಿಟ್ಲ ಪಿಂಡಿ ಉಚ್ಚೆಯ ಲೋಕದೊರ್ಮೆಡ್ ಪುದರ್ ಪಡಿತಂಡ ಒಡಿಪುಡು ಮಧ್ವಾಚಾರ್ಯರು ತಾಪನೆ ಮಲ್ತದಿನ ಶ್ರೀಕೃಷ್ಣನ ಮಠ ಬೊಕ್ಕ ಸುತ್ತುಡೈಕ್ ಸಂಬಂಧಪಟ್ಟದ ಅಷ್ಟಮಠ ಉಪನೇರ್ದವರ ಒಡಿಪುದ ಶ್ರೀಕೃಷ್ಣ ಅಷ್ಟಮಿ ಬೊಕ್ಕ ವಿಟ್ಲಪಿಂಡಿ ಉಚ್ಚೆಯ ಲೋಕದೊರ್ಮೆಡ್ ಪುದರ್ ಪಡಿತಂಡ ಉಚ್ಚೆಯಗು ದೇಶ ವಿದೇಶಲೆಡ್ದ ಜನ ಬರ್ಪಿರ ಬುಧರ ಬೊಕ್ಕ ಗುರುವಾರ ಮುಲ್ಪ ಭಾರಿ ಗೌಜಿ ಶ್ರೀಕೃಷ್ಣ ಕೇರಿದ ಕಾಲುಡ ಅವತಾರ ಕೇರಿ ಮಲ್ಪನಗ ದ್ವಾರಕ ಪಟ್ಟಣ ಕಡಲಡು ಮುರ್ಕೊಂಡುಗೆ ಅಪಗ ಮುರ್ಕಿದಿನ ದ್ವಾರಕದ ಕೃಷ್ಣನ ಮೂರ್ತಿ ತುಳುನಾಡ ಪಡ್ಡೈ ಕಡಲ್ಡ್ ಮಧ್ವಾಚಾರ್ಯರಿಗೆ ತೆಗೆದು ಐನಾರು ಒಡಿಪುಡು ಪ್ರತಿಷ್ಠೆ ಮಂದಿರಂದು ಪನ್ಪೆರ ಅಂಚಾದ ಒಡಿಪುದ ಅಷ್ಟಮಿಗೆ ಭಾರಿ ಮಹತ್ವ ಉಂಡು. ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿ ಒಟ್ಟುಗು ಬತ್ತಿನ ದಿನ ಮಧುರೆಡ್ ಶ್ರೀಕೃಷ್ಣ ಪುಟ್ಟುದು ನಂದಗೋಕುಲ ಸೇರ್ನೇಡ್ದವರ ಅವರಡ್ಡಲ ಒಟ್ಟುಗು ಬತ್ತಿನ ದಿನ ಅಷ್ಟಮಿ ಪರ್ಬನು ವರ್ಷಗರ ಆಚರಿಪುಂಡು. ಈ ಸರ್ತಿ ರಡ್ಡಲ ಒಟ್ಟೊಟ್ಟುಗು ಬೈದಂಡ ಒಡಿಪುಡು ಪರ್ಯಾಯ ಸ್ವಾಮೀಜಿ ಉದಾರ ನಡುರಾತ್ರ ಕೃಷ್ಣದೇವರಿಗೆ ಅರ್ಘ್ಯ ಬುಡ್ಪೆರ ಗುರುವಾರದ ಮಸರಕುಡಿಕೆ ಒಡಿಪುಡು ವಿಟ್ಲಪಿಂಡಿ ಐಕ್ ಭಾರಿ ಅಟ್ಟನೆ ನಡೆತದಂಡ ಶ್ರೀಕೃಷ್ಣನ ಬಂಗಾರದ ತೀರ್ದ ಉಚ್ಚೆಯ ನಡಪರೆ ಉಂಡು. ಶ್ರೀಕೃಷ್ಣನ ಜೋಕ್ಲಾಟಿಗೆದ ನೆಂಪು ಮಂತೊನ್ಯರೆ ಕರ ಕುಜಿಲಿ ದರ್ತದ ಕೊಜಪ್ಪು ಒಯ್ತು ಪಾಡ್ಯರೆ ಭಕ್ತರು ಸಜ್ಜಾತೆರ.
ಕುಡ್ಲ ಕುಡಿಯಾಲಬೈಲ್ ಶಾರದಾ ಶಿಕ್ಷಣ ಸಮೂಹ ಸಂಸ್ಥೆಲನ ನಿಲೇಟ ಅಂಗಾರೆ ಬರವು ಕಲ್ಪವನಕ್ಲ ದಿನಾಚರಣೆ ಮರ್ಯಾದೆ ಅರ್ಪಣೆ ಕಾರ್ಯಕ್ರಮ ನಡೆತಂಡು. ಕುಡ್ಲ ಕುಡಿಯಾಲಬೈಲ್ ಶಾರದಾ ಶಿಕ್ಷಣ ಸಮೂಹ ಸಂಸ್ಥೆಲನ ನಿಲೇಟ್ ಅಂಗಾರೆ ಬರವು ಕಲ್ಪನಕ್ಲ ದಿನಾಚರಣೆ ಮರ್ಯಾದೆ ಅರ್ಪಣೆ ಕಾರ್ಯಕ್ರಮ ನಡೆತಂಡು. ಶಾರದಾ ಬರವು ಸಂಸ್ಥೆಲನ ಗುರುಕಾರ್ಯರ ಡಾಕ್ಟರ್ MB ಪುರಾಣಿಕ್ ಪಾತಿರ್ದು ಬರವು ಸಂಸ್ಥೆಡ್ ಬೇತೆ ಬೇತೆ ಕಾರ್ಯಕ್ರಮಲೇನ ನಡಪಾವುದಿಲ್ಲ. ವರ್ಷಾಲ ಮಾತಾಜದ ಸಂಸ್ಥೆಲನ ಬರವು ಕಲ್ಪವನಕ್ಲು ಒಟ್ಟು ಸೇರಿದ ಶಿಕ್ಷಕರ ದಿನಾಚರಣೆ ಸಾಂಸ್ಕೃತಿಕ ಕಾರ್ಯಕ್ರಮನು ಅರ್ಥದಿಂಜಿದ ಕಾರ್ಯಕ್ರಮ ಆದ ಆಚರಣೆ ಮಲ್ತೊಂದು ಬೈದ ಬರವು ಕಲ್ಪವನಕ್ಲಾದ ಬೆಂದಿನಕ್ಲಿಗೆ ಪ್ರಶಸ್ತಿ ಅಕ್ಲೆ ಕೊರ್ಪುನ ಮಲ್ಲ ಮರ್ಯಾದೆ ಆದುಂಡೊಂದು ಪಂಡ್ಯರ. ಶಾರದಾ ಬರವು ಸಂಸ್ಥೆಲೆಡ್ ಬರವು ಕಲ್ಪವನಕ್ಲಾದ ಸೇವೆ ಸಂದಾದಿನ ಗೀತಾ ಜಯರಾಮ್, ನರಸಿಂಹ ಶೆಣೈ, ಶಶಿಕುಮಾರ್, ಪ್ರಭಾಕರ ಶೆಟ್ಟಿ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರ ಪ್ರದೀಪ್ ಕುಮಾರ ಕಲ್ಕುರ, ಶಾರದಾ ವಿದ್ಯಾಲಯದ ಪ್ರಿನ್ಸಿಪಾಲರ ದಯಾನಂದ ಕಟೇಲ್, ನಾರಾಯಣ ಭಟ್, ಪ್ರಭಾಕರ್, ಸಮೀರ್, ರಾಮಕೃಷ್ಣ ಕಾರ್ಯಕ್ರಮಟು ಪಾಲ್ದೆತ್ತೊಂಡ್ಯರ. ಇದನ್ನು ಆರಂಭ ಮಾಡಿದ್ದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ. ಯಾಕೆ ಅಂತಂದರೆ 10 ಒಟ್ಟಿಗೆ 11 ಇಲ್ಲಿ ಮದರ್ಸ್ ಡೇ, ಫಾದರ್ಸ್ ಡೇ ಎಲ್ಲ ಡೇಗಳು 365 ದಿವಸಗಳು ಡೇ ನಡೀತದೆ. ಆದರೆ ಇದೊಂದು 10 ಒಟ್ಟಿಗೆ 11 ಅಲ್ಲ. ಆ ದೃಷ್ಟಿಯಲ್ಲಿ ನಾವು ಆಚರಿಸಬಾರ್ದು. ಪ್ರತಿ ವರ್ಷ ಕೂಡ ಶಿಕ್ಷಕರ ದಿನಾಚರಣೆ ದಿವಸ ನಾವು ನಮ್ಮ ಎಲ್ಲ ಸಹ ಸಂಸ್ಥೆಗಳ ಶಿಕ್ಷಕರು ಸೇರಿ ಪ್ರತಿಯೊಂದು ಸಂಸ್ಥೆಯಿಂದಲೂ 10 ನಿಮಿಷದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾನು ಮನೋರಂಜನೆ ಅಂತ ಹೇಳುವುದಿಲ್ಲ. ಕುಡ್ಲದ ಶ್ರೀನಿವಾಸ್ ವಿಶ್ವವಿದ್ಯಾನಿಲಯದ ಅಧೀನೊಡುಪ್ಪುನ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೂರಿಸಂ ಬೊಕ ಇಂಟೀರಿಯರ್ ಡಿಸೈನ್ ವಿಭಾಗದ ನಿಲೆಟ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಬೊಕ ಓಣಂ ಆಚರಣೆ ಅಂಗಾರೆ ಪಾಂಡೇಶ್ವರದ ಶ್ರೀನಿವಾಸ್ ಕ್ಯಾಂಪಸ್ ಗೌಜಿಡ್ ನಡೆತಂಡು. ಕುಡ್ಲದ ಶ್ರೀನಿವಾಸ್ ವಿಶ್ವವಿದ್ಯಾನಿಲಯದ ಅಧೀನೊಡುಪ್ಪುನ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೂರಿಸಂ ಬೊಕ ಇಂಟೀರಿಯರ್ ಡಿಸೈನ್ ವಿಭಾಗದ ನಿಲೆಟ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಬೊಕ ಓಣಂ ಆಚರಣೆ ಅಂಗಾರೆ ಪಾಂಡೇಶ್ವರದ ಶ್ರೀನಿವಾಸ್ ಕ್ಯಾಂಪಸ್ ಗೌಜಿಡ್ ನಡೆತಂಡು. ಓಣಂ ಪರ್ವದ ಕಾರ್ಯಕ್ರಮಟು ಪ್ರಧಾನವಾದುಪ್ಪುನ ಬಲಿ ಚಕ್ರವರ್ತಿ ಮಳಿಯಲ್ದಕ್ಲು ಪನ್ಪುನ ಮಾವೇಲಿ ಗಡ್ದದ ಮೆರವಣಿಗೆ ಬತ್ತದ ಕಾರ್ಯಕ್ರಮ ಶುರುವಾಂಡ. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ PS ಐತಾಳ್ ಕೊಜಪ್ಪದ ಕುಜಿಲಿದರ್ಥದ ಲೇಸನ ಉದೀಪನ ಮಲ್ತೆರ. ವಿಶ್ವವಿದ್ಯಾನಿಲಯದ ಇನ್ಸ್ಟಿಟ್ಯೂಟ್ ಆಫ್ ಪೋರ್ಟ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ವಿಭಾಗದ ಡೀನ್ ಡಾಕ್ಟರ್ ಸೋನಿಯಾ ನೊರೊನ್ನ, ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಕಾಮರ್ಸ್ ವಿಭಾಗದ ಡೀನ್ ಡಾಕ್ಟರ್ ವೆಂಕಟೇಶ್ ಅಮೀನ್, ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ವಿಭಾಗದ ಡೀನ್ ಡಾಕ್ಟರ್ ಪದ್ಮನಾಭ CH, ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂಡ್ ಟೂರಿಸಂ ವಿಭಾಗದ ಡೀನ್ ಪ್ರೊಫೆಸರ್ ಸ್ವಾಮಿನಾಥನ್ ಒಟ್ಟುಗಿತ್ತರ. ಸಂಸ್ಥೆಡ್ ಬರವು ಕಲ್ಪನಾ ಆಣುಲು ಬೊಕ ಪೊಣ್ಣುಲು ಬೇತೆ ಬೇತೆ ಕಾರ್ಯಕ್ರಮಲೇನ ನಡಪಾದು ಕೊರಿಯರ. ಮಹಾಬಲಿ ಬರ್ಪುನ ತಿರುವಾದಿರ ಕಳಿ ಪಿಲಿವೇಷದ ಕ್ಲೆಡ್ ಪಿಲಿನಲಿಕೆ ಕಾರ್ಯಕ್ರಮಟು ಮೂರ್ತು ಬತ್ತಂಡು.
ವಿಶ್ವ ಹೃದಯ ದಿನಾಚರಣೆಯಲ್ಲಿ ಕುಡ್ಲದ ಕೆಎಂಸಿ ಆಸ್ಪತ್ರೆ ಹೃದಯ ಸೀಕ್ಲಿಗೆ ಕಾರಣ ಲಕ್ಷಣ ಬೊಕ್ಕ ಆರೋಗ್ಯ ಸಂಬಂಧದ ಅಪಾಯಲನ ಬಗೆಟ್ ಜನಕ್ಲಡ ಜಾಗೃತಿ ಮೂಡಾರೆ ಸೆಪ್ಟೆಂಬರ್ ತಿಂಗಳು ಇಡೀ ತಿಳುವಳಿಕೆ ಬೊಕ್ಕ ಕಾರ್ಯ ಆಧಾರದ ಕಾರ್ಯಕ್ರಮವನ್ನು ದಿವೊಂದುನೊಂದು ಡಾಕ್ಟರ್ ನರಸಿಂಹ ಪೈ ಪಂತಿರ. ವಿಶ್ವ ಆರೋಗ್ಯ ದಿನಾಚರಣೆದಲ್ಲಿ ಕೂಡ ಸೆಪ್ಟೆಂಬರ್ 21 ವಿಶ್ವ ಹೃದಯ ದಿನನು ಆಚರಣೆ ಮಲ್ತೊಂದಿತ್ತದ ಕುಡ್ಲದ ಕೆಎಂಸಿ ಆಸ್ಪತ್ರೆ ಹೃದಯ ಸಿಕ್ಲಿಗೆ ಕಾರಣ ಲಕ್ಷಣ ಬೊಕ್ಕ ಆರೋಗ್ಯ ಸಂಬಂಧದ ಅಪಾಯಲನ ಬಗೆಟ್ ಜನಕ್ಲೆಡ ಜಾಗೃತಿ ಮೂಡಾರೆ ಸೆಪ್ಟೆಂಬರ್ ತಿಂಗಳಿಡೀ ತಿಳುವಳಿಕೆ ಬೊಕ್ಕ ಕಾರ್ಯ ಆಧಾರದ ಕಾರ್ಯಕ್ರಮಲೆಂತಿ ಒಂದುಂಡು. ಈ ಬಗೆಟ್ ಕೆಎಂಸಿ ಆಸ್ಪತ್ರೆದ ಹೃದಯ ಸಿಕ್ ಶಾಸ್ತ್ರ ವಿಭಾಗದ ಮುಖ್ಯಸ್ಥರ ಡಾಕ್ಟರ್ ನರಸಿಂಹ ಪೈ ಸುದ್ದಿ ಕೊಟ್ಟಡು ಮಾಹಿತಿ ಕೊರಿಯರ. ಹೃದಯ ಸಿಕ್ ಅಂಜಲಿಗೆ ಮಾತ್ರ ಬರ್ಪಣು ಪನ್ಪನೋ ತಪ್ಪು ಇಂಚಿ ಪದ ವರ್ಷಲೆಡು ಪೊಂಜು ನಕ್ಲಿಗೆ ಹೆಚ್ಚು ಜನ ಈ ಸಿಕ್ಕಡ ನರಳ್ದಿರು ಪೊಂಜು ನಕ್ಲು ಆರೋಗ್ಯ ಉಪ್ಪುನವು ಆಕ್ಲಿನ ಬೊಕ್ಕ ಆಕ್ಲಿನ ಸಂಸಾರದ ಎಡ್ಡೆಪ್ಪದ ದಿಟ್ಟಿಡು ಮುಖ್ಯ ಅಂಚಾದ ಈ ವರ್ಷ ಪೊಂಜೋಲೆಡ ಜಾಗೃತಿ ಮೂಡಾರೆ ಕುಡ್ಲಡ್ ಸೆಪ್ಟೆಂಬರ್ 17 ಪೊಂಜೋಲೆಗಾದ 2 ಕಿಲೋಮೀಟರ್ ನಡಪು ಕಾರ್ಯಕ್ರಮ ವುಮೆನ್ ಆನ್ ವಾಕ್ ದಿವೊಂದುನೊಂದು ಡಾಕ್ಟರ್ ನರಸಿಂಹ ಪೈ ಪಂಡಿರ. ಆನಿಕಾಂಡೆ 5 ಗಂಟೆಗೆ ಜ್ಯೋತಿ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ದ ಕೆಎಂಸಿ ಆಸ್ಪತ್ರೆದ ಕಾರ್ಯಕ್ರಮ ಶುರು ಆದ ಅತ್ತಾವರ ಕಾಪ್ರೆಗುಡ್ಡದ ಮರೀನಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೈತಲು ಅಖೇರಿ ಹಾಕೊಂಡು ಪಾಲ್ದೆ ತನ್ನಕ್ಲು ದುಂಬೆ ಪುದರ್ಕೊರಡು ಕೆಂಪು ಬಣ್ಣದ ವಸ್ತ್ರ ಪಾಡುಡು ಹೃದಯ ಸೀಕದ ಬಗೆಟ್ ದುಂಬತ್ತ ಜಾಗ್ರತೆಗಾದ 777 ರೂಪಾಯಿದ ಪರೀಕ್ಷೆ ಪ್ಯಾಕೇಜ್ ದಿವೊಂದಾಂದ ಡಾಕ್ಟರ್ ಪೈ ಪಂಡಿರ. ಹೃದಯ ಸೀಕದ ಬಗೆಟ್ ಎಡೇನ ತಿರುದಿನ ಡಾಕ್ಟರ್ ಪದ್ಮನಾಭ ಕಾಮತ್ ಪಾತಿರ್ದು ಇತ್ತಿತ್ತೆ ಎಲ್ಯ ಪ್ರಾಯದಕ್ಲೆಗ್ಲ ಹೃದಯ ಸೀಕ ಶುರುವಾಪುಂಡು ಕೆಲವುದೇಟ್ ಕಾರಣ ಗೊತ್ತಾಣ ನನ ಕೆಲವು ಗೊತ್ತಾಪುಜಿ ರಿಸ್ಕ್ ಫ್ರಾಕ್ಚರ್ಲೆನ ಗುರ್ತು ಮಲ್ಪರೆ ಪರೀಕ್ಷೆ ಮಲ್ತೊನ್ ಎಡ್ಡೆ ಅಂತ ಪಂಡಿರ. ಡಾಕ್ಟರ್ ಮಾಧವ ಕಾಮತ್, ಡಾಕ್ಟರ್ ಹರೀಶ್ ರಾಘವನ್, ಡಾಕ್ಟರ್ ಮನೀಶ್ ಟ್ರೈ ಸುದ್ದಿ ಕೊಟ್ಟುಡಿತ್ತೇರ. So to create an awareness that women are not exempt and this disease of heart disease is not exclusively for men. Women also need to take care of their cardiac health because they not only look after themselves but they are also the caregiver for the family. So with this at the background, we have devised a package both for men and women for just 777 to look at the basic risk factors of cardiovascular diseases. So we are looking at two-pronged approach. One is how do we screen so that they are aware that they are having risk factors. And second, if they develop a cardiac disease, how do we treat them aggressively so that they don't miss the symptoms of coronary artery disease? ಕಡೆಗೂ ಉತ್ತರ ಸಿಗುತ್ತಿಲ್ಲ. ನಿನ್ನೆ ಅಷ್ಟೇ ಒಂದು ವಾಲಿಬಾಲ್ ಪ್ಲೇಯರ್ ವಾಲಿಬಾಲ್ ಆಡ್ತಾ ಇದ್ದ. ಈಸ್ ಜಸ್ಟ್ 26 years old. Severe chest pain. He sat down after playing volleyball. His team members went to him and he vomited. Luckily, they were alert. They thought it is definitely something cardiac. Immediately they called for help and the patient was rushed here. Massive heart attack. Angioplasty was done. See, went through the records. No cholesterol, no diabetes, no risk factors, no family history of heart disease. ಕುಡ್ಲದ ಯೂರೋ ಕಿಡ್ಸ್ ಕೊಡಿಯಾಲ ಬೈಲ್ದ ನಿಲೆಟ್ ಬುಧಾರ ಮಣ್ಣಗುಡ್ಡದ ವಾರ್ಟೆಕ್ಸ್ ಲಾಂಜ್ಡ್ ಕೃಷ್ಣ ವೇಷ ಪಂಥ ನಡಪೈರ 2 ವರ್ಷದ 4 ವರ್ಷ ಮುಟ್ಟದ ಜೋಕ್ಲಿಗೆ ಈ ಪಂಥ ಅಟ್ಟಣೆ ಆದಿತ್ತಂಡು. ಕುಡ್ಲ ಕೊಡಿಯಾಲ ಬೈಲ್ದ ಯೂರೋ ಕಿಡ್ಸ್ ಸಂಸ್ಥೆದ ನಿಲೆಟ್ ಮನ್ನಗುಡ್ಡದ ವರ್ಟೆಕ್ಸ್ ಲಾಂಜ್ಡ್ ಬುಧಾರ ಶ್ರೀಕೃಷ್ಣ ಜನ್ಮಾಷ್ಟಮಿದಲ್ಲಿ ಕೊಡು ಸಿರಿಕೃಷ್ಣ ವೇಷ ಪಂಥ ಅಟ್ಟಣೆ ಮಲ್ತದಿತ್ತೆರ. ಸಂಸ್ಥೆದ ನಿರ್ದೇಶಕಿ ಆರತಿ ಶೆಟ್ಟಿ ಪಾತಿರ್ದು ಕೃಷ್ಣ ವೇಷ ಪಂಥದ ಬಗೆಟ್ ಇಸೆಯ ದುಂಬುದಿದ್ದು ಪಂಥದ ತೀರ್ಪುಗಾರರಿಗೆ ನೆಂಪುದ ಕಾಣಿಕೆ ಕೊರಿಯರ. ಪೊಡಿ ಬಾಲಿರ್ದು ಬತ್ತಿನ 2 ವರ್ಷ ಪ್ರಾಯದ ಕ್ಲೆಗುವಕ 2 4 ವರ್ಷ ಪ್ರಾಯದ ಜೋಕ್ಲೆಗಿಂಚ 2 ವಿಭಾಗಗಳು ಸಿರಿಕೃಷ್ಣ ವೇಷ ಪಂಥ ನಡತಂಡು ಪಾಕ ಜೋಕ್ಲ ಪಂತಡು ಪಾಲ್ದೆತ್ತುಂಡೆರ.
ಕುಡ್ಲ ಕೊಡಿಯಾಲಬೈಲ್ದ ಶ್ರೀ ಕೃಷ್ಣ ಬಲರಾಮ ಮಂದಿರಡು ಅಂತಾರಾಷ್ಟ್ರೀಯ ಶ್ರೀಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ದ ಶ್ರೀಕೃಷ್ಣ ಜನ್ಮಾಷ್ಟಮಿದ ಆಚರಣೆ ನಡ್ತೊಂದುಂಡು. ಕುಡ್ಲ ಕೊಡಿಯಾಲಬೈಲ್ದ ಶ್ರೀಕೃಷ್ಣ ಬಲರಾಮ ಮಂದಿರಡು ಅಂತಾರಾಷ್ಟ್ರೀಯ ಶ್ರೀಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ದ ಶ್ರೀಕೃಷ್ಣ ಜನ್ಮಾಷ್ಟಮಿದ ಆಚರಣೆ ನಡ್ತೊಂದುಂಡು. ಬುಧವಾರ ಕಾಂಡ ಅಷ್ಟಮಿಗೆ ಸೀಸಾಭಿಷೇಕ, ಜನ್ಮಾಷ್ಟಮಿ ಸೇವೆ, ಬೆಣ್ಣೆ ಸೇವೆ, ತೊಟ್ಟಿಲ್ ಸೇವೆ ನಡೆತಂಡು. ಕೃಷ್ಣನ ಬಾಲಲೀಲೆ ನೆಂಪು ಮಲ್ತೊನ್ಯರೆ ಜೋಕ್ಲಿಗೆ ಶ್ರೀಕೃಷ್ಣ ಪಂಥ ಅಟ್ಟಣೆ ಮಲ್ತದ ಭಜನಾ ಕಾರ್ಯಕ್ರಮ ದಿವೊಂದುಂಡು. ಗುರುವಾರ 12 ಗಂಟೆ ರಾತ್ರಿಗೆ ಮಹಾಮಂಗಳಾರತಿ ನಡಪರೆ ಉಂಡೊಂದು ಇಸ್ಕಾನ್ ಸಂಸ್ಥದ ಮುಖ್ಯಸ್ಥರ ಶ್ರೀ ಗುಣಕರ ರಾಮದಾಸ ನಮ್ಮ ಕುಡ್ಲ ಚಾನೆಲ್ಗೆ ಮಾಹಿತಿ ಕುರಿಯರ. ಕೃಷ್ಣ ವೇಷ ಪಂತೊಡು ಪಾಕ ಪುಡಿ ಜೋಕುಲ್ ಪಾದೆ ತೊಂಡ ಕುಡ್ಲ ಸುತ್ತಮುತ್ತದ ಭಕ್ತರು ಈ ಪುರ್ತುಡಿತ್ತರ. ಶ್ರೀಕೃಷ್ಣ ಪರಮಾತ್ಮ ಜನ್ಮ ಎತ್ತಿ ಬಂದಾಗ, ಅಂದರೆ ಭಗವಂತನಿಗೆ ಜನ್ಮ ಇಲ್ಲದಿದ್ದರೂ ಭಗವಂತ ಜನ್ಮ ಎತ್ತಿ ಬಂದಿದ್ದು ಯಾಕೆ ಅಂದರೆ ನಮಗೆಲ್ಲರಿಗೂ ಈ ಒಂದು ಕೃಷ್ಣನ ಚಟುವಟಿಕೆಯನ್ನು ಅರ್ಥ ಮಾಡಿಕೊಳ್ಳಿಸಬೇಕು, ನಮಗೆ ಅರ್ಥ ಮಾಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಆ ಒಂದು ಕೃಷ್ಣನ ಜನ್ಮ ದಿನಾಂಕವನ್ನು ನಾವು ಜನ್ಮಾಷ್ಟಮಿ, ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿಯಂದು ಕೃಷ್ಣ ಅವತಾರ ಎತ್ತಿ ಬಂದಂತಹ ದಿವಸ. ಆ ದಿವಸ ನಾವು ಕೃಷ್ಣನನ್ನು ವಿಶೇಷವಾಗಿ ಪೂಜೆ ಮಾಡೋದರಿಂದ ಕೃಷ್ಣನ ಈ ಜನ್ಮದಿನವನ್ನು, ಕೃಷ್ಣನ ಈ ಒಂದು ಲೀಲಾವತಾರವಾದಂತಹ ದಿವಸವನ್ನು ಆಚರಿಸುವುದರ ಮೂಲಕ ನಾವು ಆಧ್ಯಾತ್ಮದಲ್ಲಿ ಬಹಳಷ್ಟು ಪ್ರಗತಿಯನ್ನು ಹೊಂದಬಹುದು. ಕುಡ್ಲದ ಶರವು ಕಾಸ್ಟೇಟ್ ಮಾರ್ಗದ ಶ್ರೀ ಬಾಲಂಭಟ್ ಮನೆತನದ ಶ್ರೀ ರಾಧಾಕೃಷ್ಣ ದೇವಸ್ಥಾನಡು ಶ್ರೀಕೃಷ್ಣ ಜನ್ಮಾಷ್ಟಮಿದ ಲೆಕ್ಕೊಡು ವಿಶೇಷ ಪೂಜೆ ಕಾರ್ಯಕ್ರಮ ಬುಧವಾರ ನಡಪಾಯಿರು. ಕುಡ್ಲದ ಶರವು ಕಾಸ್ಟೇಟ್ ಮಾರ್ಗದ ಶ್ರೀ ಬಾಲಂಭಟ್ ಮನೆತನದ ಶ್ರೀ ರಾಧಾಕೃಷ್ಣ ದೇವಸ್ಥಾನಡು ಶ್ರೀಕೃಷ್ಣ ಜನ್ಮಾಷ್ಟಮಿದ ಲೆಕ್ಕೊಡು ವಿಶೇಷ ಪೂಜೆ ಕಾರ್ಯಕ್ರಮ ಬುಧವಾರ ನಡೆತಂಡ. ಕಾರ್ಯಕ್ರಮಲಿನ ಬಗೆಟ್ ಪೂಜೆ ಮಲ್ಪನ ಡಾಕ್ಟರ್ ಸತ್ಯಕೃಷ್ಣ ಭಟ್ ಪಾತಿರ್ದ ಮಾಹಿತಿ ಕುರಿಯರ. ಕುಡ್ಲ ಸುತ್ತಮುತ್ತದ ಭಕ್ತರ ಕ್ಷೇತ್ರಗು ಬದ್ದದ ಶ್ರೀಕೃಷ್ಣ ದೇವರನ್ನ ಇಂಬು ನಟ್ಟೊಂದು ಪ್ರಸಾದ ದೆತ್ತೊಂಡೆರ. ಹರಿಕಥೆ ಕಾರ್ಯಕ್ರಮ ಉದಿಪನಾದ ಹರಿದಾಸರ ಪ್ರತಿಮಾ ರುಕ್ಮಿಣಿ ಕಲ್ಯಾಣ ಹರಿಕಥೆ ನಡಪಾದ ಕುರಿಯರ. ಜೋಕ್ಲೆಡ್ದ ಭಕ್ತ ಪ್ರಹ್ಲಾದ ನಾಟಕ ಮುದ್ದು ಕೃಷ್ಣ ವೇಷಪಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಟ್ಟಣೆ ಆದಿತ್ತಂಡ. ಯಾವುದು ಅಭ್ಯಾಸ ಇರ್ತದೆಯೋ ಮುದುಕರಾದ ಮೇಲಲ್ಲ, ಅಷ್ಟೊತ್ತಿಗೆ ಎಷ್ಟೆಷ್ಟೋ ಬರೀ ಲೌಕಿಕವಾಗಿರುವಂತಹ ವಾಸನೆಗಳೇ ಹೆಚ್ಚೆತ್ತದೆ. ಅದರಿಂದ ಎಂತಹ ವಾತಾವರಣ ನಾವೆಲ್ಲ ತಂದೆಯ ಬಿಟ್ಟು ತಪವ ಮಾಡನೆ ಮಗುದು ತಾಯಿ ತಂದೆಯ ಬಿಟ್ಟು ಕುಡ್ಲದ ಕಲ್ಕುರ ಪ್ರತಿಷ್ಠಾನ ಕದ್ರದ ನಿಲೆಟ ರಾಷ್ಟ್ರೀಯ ಜೋಕ್ಲೆನ ಉಚ್ಚೆಯ ಶ್ರೀಕೃಷ್ಣ ವೇಷ ಪಂಥ ಬುಧಾರ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗಣ ನಡತಂಡ. ಈ ಸರ್ತಿ ಒಟ್ಟು 41 ಬಗೆತ ಪಂತೊಲಿತ್ತಂಡ.
ಕುಡ್ಲದ ಕಲ್ಕುರ ಪ್ರತಿಷ್ಠಾನ ಕದ್ರದ ನಿಲೆಟ್ ರಾಷ್ಟ್ರೀಯ ಜೋಕ್ಲಿನ ಉಚ್ಚಯ ಶ್ರೀಕೃಷ್ಣ ವೇಷ ಪಂಥ ಬುದ್ಧಾರ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗನೋಡ್ ನಡತಂಡ ಈ ಸರ್ತಿ ಒಟ್ಟು 41 ಬಗೆತ ಪಂತುಲಿತ್ತಂಡ ತೊಟ್ಟಿಲ್ದ ಕೃಷ್ಣೆ, ಮುದ್ದು ಕೃಷ್ಣೆ, ತುಂಟ ಕೃಷ್ಣೆ, ಬಾಲಕೃಷ್ಣೆ, ಕಿಶೋರ ಕೃಷ್ಣೆ, ಶ್ರೀಕೃಷ್ಣೆ, ಗೀತಾ ಕೃಷ್ಣೆ, ರಾಧಾ ಕೃಷ್ಣೆ, ಯಶೋಧ ಕೃಷ್ಣೆ, ದೇವಕಿ ಕೃಷ್ಣೆ, ವಸುದೇವ ಕೃಷ್ಣೆ, ಯಕ್ಷ ಕೃಷ್ಣೆ ಇಂಚ ಪಂತುಲಿನ ಅಟಣೆ ಮಲ್ತದಿತ್ತೆರ. ವರ್ಣ ವೈಭವ ಪಂತುನು ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಉದಿಪನ ಮಲ್ತೆರ. ಜವನ ಕಲಾವಿದೆ ಅನೂಜ್ ಇಸೇಸಾದ್ ವಿನ್ಯಾಸ ಮಲ್ತಿನ ಕುಂಚೋಡು ಕೃಷ್ಣನ ಚಿತ್ರ ಬುಡ್ಪಾಯರ. ಪಂಥದ ಬಗೆಟ್ ಸಂಚಾಲಕರ ಕಲಾ ಶಿಕ್ಷಕರು ಜಾನ್ ಚಂದ್ರ ಇವರ ಕುರಿಯರು ಯಕ್ಷಗಾನ ಸ್ತುತಿ ಪದದ ಒಟ್ಟುಗು ಯಕ್ಷ ಕೃಷ್ಣ ಪಂಥ ಕಾರ್ಯಕ್ರಮಕ್ಕೂ ಚಾಲನೆ ಕೊರುಂಡು. ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ ಕಲ್ಕುರ, ಶ್ರೀಕೃಷ್ಣ ವೇಷ ಪಂಥ ಸಮಿತಿದ ಕದ್ರ ನವನೀತ ಶೆಟ್ಟಿ, ಶಾರದಾ ವಿದ್ಯಾಲಯದ ಪ್ರಿನ್ಸಿಪಾಲರು ದಯಾನಂದ ಕಟೀಲ್, ಸಂಜಯ್ ಕುಮಾರ್, ಸುಧಾಕರ ರಾವ್ ಪೇಜಾವರ ಬಕ ಸಮಿತಿದ ಮಾತಾ ಪದಾಧಿಕಾರಿಗಳು ಈ ಪೊರ್ತುಡಿತ್ತರ. ಜೋಕ್ಲಿಗೆ ಚಿತ್ರ ಬುಡ್ಪವನ ಪಂಥ ಕೃಷ್ಣ ಕವನ, ಕೃಷ್ಣ ಗೀತೆ, ರಸಪ್ರಶ್ನೆ ಪಂಥ ಅಟ್ಟಣೆ ಮಲ್ತುದಿತ್ತೆರ. ಕಿಟತೆ ಧರ್ಮವನ್ನು ಉಳಿಸುವಲ್ಲಿ ಭಗವಂತನಿಗೆ ಬಂಧುತ್ವದ ವ್ಯಾಮೋಹ ಅಂಟಿಕೊಳ್ಳಬಾರದು ಎನ್ನುವ ಕಾರಣಕ್ಕೆ ಮಥುರಾ ಮಹೇಂದ್ರನಾದ ಕಂಸನನ್ನೇ ಕೊಂದು ಕೆಡಹಿದ್ದೇನೆ. ನೀವೆಲ್ಲರೂ ಯು ಆರ್ ಆಲ್ ಪಾರ್ಟಿಸಿಪೆಂಟ್ಸ್ ಇನ್ ದಿಸ್ ಗ್ರೇಟ್ ಈವೆಂಟ್. ಈ ಮಕ್ಕಳ ಹಬ್ಬ, ಈ ಮಕ್ಕಳ ಹಬ್ಬದಲ್ಲಿ ನೀವೆಲ್ಲರೂ ಇದರಲ್ಲಿ ಭಾಗಿದಾರರು. ನಿಮ್ಮ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಪ್ರಾಯಕ್ಕೆ ಅನುಗುಣವಾಗಿ ತಂದೆ ತಾಯಿಗಳ ಮಾರ್ಗದರ್ಶನ, ತಂದೆ ತಾಯಿಗಳು ಸಂಭ್ರಮದಿಂದ ಕರ್ಕೊಂಡು ಬಂದಿದ್ದಾರೆ. ನಿಮ್ಮ ಭಾವನೆಗಳಿಗಾಗಿ ಅಭಿವ್ಯಕ್ತ ಮಾಡಿ. ನೀವೆಲ್ಲರೂ ಬಹುಮಾನಿತರೆ, ನೀವೆಲ್ಲರೂ ಪ್ರಶಂಸನಾ ಪತ್ರದೊಂದಿಗೆ ಮನೆಗೆ ತೆರಳುವವರು. ಆದರೆ ನಿಮ್ಮ ಜೀವನದ ದಾಖಲೆಯಲ್ಲಿ ರಾಷ್ಟ್ರೀಯ ಮಕ್ಕಳ ಉತ್ಸವ ಮಂಜುನಾಥ ದೇವರ ಕ್ಷೇತ್ರದಲ್ಲಿ ಆ ಕೃಷ್ಣಾಷ್ಟಮಿ ಏನು ಜರುಗಿದೆ ಅದರ ವರ್ಣವೈಭವದಲ್ಲಿ ನಾನು ಭಾಗಿದಾರ ಅಂತ ನಿಮಗೆ 40 ನಿಮಗೂ 50 ವರ್ಷ ಆಗುವಾಗ ಆ ಚಿಂತನೆ ನಿಮ್ಮ ಕೈಲಿ ಇರುವಂಥದ್ದುಂಟು ನೋಡಿ. ಅದು ನಿಮ್ಮ ಜೀವನಕ್ಕೆ ಒಂದು ದೊಡ್ಡದಾದಂಥ ಒಂದು ರೀತಿಯ ಬುನಾದಿ, ಆಶೀರ್ವಾದದ ಬುನಾದಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ 8ನೇ ವರ್ಷದಲ್ಲಿ ಈ ಒಂದು ಸ್ಪರ್ಧೆ ನಡೀತಾ ಇದೆ. ಹಾಗೆ ಈ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಸ್ಪರ್ಧಾಳುಗಳು ಭಾಗವಹಿಸಿರುವಂಥದ್ದು ಕಲ್ಕುರ ಪ್ರತಿಷ್ಠಾನಕ್ಕೆ ನಿಜಕ್ಕೂ ತುಂಬ ಸಂತಸದ ವಿಚಾರ. ಹಾಗೆ 8 ವಿಭಾಗಗಳಲ್ಲಿ ಈ ಸ್ಪರ್ಧೆ ನಡೀಲಿಕ್ಕಿದೆ. ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಡ ನನ್ನೆಲ್ಲ ಈತೆ ಪೊರ್ತುಗ ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೇಲು.